ಸೂರತ್ಕಲ್ನ ಶ್ರೀ ಭಬ್ಬುಸ್ವಾಮಿ ಅಧ್ಯಯನ ಕೇಂದ್ರ ಪ್ರಕಾಶನದ ಯುವ ಸಾಹಿತಿ ನವೀನ್ ಸುವರ್ಣ ಪಡ್ರೆ ಅವರ 8ನೇ ಕೃತಿ ದೈವರಾಜ ಶ್ರೀ ಭಬ್ಬುಸ್ವಾಮಿಯ ಐತಿಹಾಸಿಕ ಸ್ಥಳಗಳು ಎಂಬ ಕೃತಿಯನ್ನು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಬಿಡುಗಡೆಗೊಳಿಸಿದರು. ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಕೃತಿ ಬಿಡುಗಡೆ ಸಮಾರಂಭ ನಡೆಯಿತು. ಈ ಸಂದರ್ಭ ಮಾತನಾಡಿದ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ ಕತ್ತಲ್ ಸರ್ ಅವರು ತುಳುನಾಡಿನ ಕಾರ್ಣಿಕದ ದೈವರಾದ ಶ್ರೀ ಭಬ್ಬುಸ್ವಾಮಿ ದೈವದ ಐತಿಹಾಸಿಕ ಸ್ಥಳ ಹಾಗೂ ಕುರುಹುಗಳ ವರ್ಣರಂಜಿತ ಚಿತ್ರ ಹಾಗೂ ಈ ಸಮಗ್ರ ಮಾಹಿತಿಯನ್ನು ಹೊಂದಿರುವ ಕೃತಿ ಇದಾಗಿದ್ದು, ಕೊಡ್ದಬ್ಬು ದೈವದ ಪಾಡ್ದನವನ್ನು ಮೂಲ ಆಧಾರವನ್ನಾಗಿ ಹಿಡಿದುಕೊಂಡು ಬಡಗು ಬಾರ್ಕೂರಿನಿಂದ ತೆಂಕು ನೀಲೇಶ್ವರದವರೆಗೆ ಕ್ಷೇತ್ರ ಕಾರ್ಯವನ್ನ ನಡೆಸಿ ಈ ಅಮೂಲ್ಯವಾದ ಕೃತಿಯನ್ನು ಪ್ರಕಟಿಸಿದ್ದಾರೆ ಎಂದು ಹೇಳಿದರು. ದೈವರಾಜ ಶ್ರೀ ಭಬ್ಬುಸ್ವಾಮಿಯ ಐತಿಹಾಸಿಕ ಸ್ಥಳಗಳು, ಭಬ್ಬುಸ್ವಾಮಿನ ಪಾಡ್ದನಗಳು ಕಳೆದು ಕೊಡುವರೆ ಮುಟ್ಟ ಒತ್ತುದು ಓಡಿ ಮುಟ್ಟ ಜಾಗೆಂಡ ಆ ಮಾತುಗಳೆಲ್ಲ ಈ ಜವಳೆ ಬೋದು ಅವನ ಸರಿಯಾದ ಅಧ್ಯಯನ ಮಾಡ್ತದೆ. ಪಾರ್ದನ ಈ ಪುನಃ ಸುಳ್ಳತ್ತು ಅವು ನಿಜ ಐತಿಹ್ಯ ಬಂದ್ಕೊಂಡ ತೆರಿಪಾದು ಕೊಡ್ಕೊಂಡ ಸಚಿತ್ರ ಲೇಖನದೊಟ್ಟಿಗೆ ಈ ಒಂದು ಪುಸ್ತಕ ಬಿಡುಗಡೆ ಐಕ್ಲ ವಿಶೇಷದಾದಕ್ಕೆ ಅಂದಾಗ ಮೊದಲಂಜಿ ಪಡುಮಿತ್ರಲ್ಲಿ ಗುಂಡ್ಲಾಡಿ ಶಾಸನ ಮೇರೆಗೆ ತಿಕ್ಕಂಡು ಆದ್ರೆ ಪೂರಾಗಿನ ಒತ್ತಡ ಮಾಡ್ತದೆ ದಕ್ಕದೆ ಅರ್ಥದೆ ಬೊಕ್ಕ ಡಾಕ್ಟರ್ ವೈಎನ್ ಶೆಟ್ಟಿಗಾರೆ ಫೋನ್ ಮಾಡ್ತೇನೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸೀತಾರಾಮ್ ಸಾಲ್ಯಾನ್, ಹರೀಶ್ ಜೆ ಕೊಲೆಕಾಡಿ, ಗುರಿಕಾರರಾದ ಹೊನ್ನಯ್ಯ, ಸಾಹಿತಿ ನವೀನ್ ಸುವರ್ಣ ಪಡ್ರೆ ಉಪಸ್ಥಿತರಿದ್ದರು.